ಉಡುಪಿಯಲ್ಲಿದೀಗ ಬೀದಿ ನಾಯಿಗಳದೇ ಉಪಟಳ. ಜಿಲ್ಲೆಯಲ್ಲಿ 18,000 ಬೀದಿ ನಾಯಿಗಳನ್ನು ಗುರುತಿಸಿರುವಂತಹ ಜಿಲ್ಲಾಡಳಿತ ನಗರ ಹೊರವಲಯದ ಒಪ್ಪೂರು ಗ್ರಾಮದಲ್ಲಿ ಶೆಲ್ಟರ್ ನಿರ್ಮಾಣಕ್ಕೆ ಮುಂದಾಗಿದೆ. ಆದರೆ ಈ ಗ್ರಾಮದ ಜನರು ನಮ್ಮೂರಿಗೆ ಬೀದಿ ನಾಯಿಗಳ ಶೆಲ್ಟರ್ ಬೇಡವೇ ಬೇಡ ಎಂದು ಪಟ್ಟು ಹಿಡಿದು ವಿರೋಧಿಸಿದ್ದಾರೆ. 9 ಎಕರೆ ಪ್ರದೇಶದಲ್ಲಿ ಬೀದಿ ನಾಯಿಗಳ ಶೆಲ್ಟರ್ ನಿರ್ಮಾಣ ಮಾಡಲು ಚಿಂತನೆ ನಡೆಸಲಾಗಿದ್ದು ಕೆಲವೇ ತಿಂಗಳಲ್ಲಿ ಇದನ್ನು ಪೂರ್ಣಗೊಳಿಸುವುದಾಗಿ ಹೇಳಿದೆ. ಇಲ್ಲಿ ಸುಮಾರು 18,000 ಬೀದಿ ನಾಯಿಗಳನ್ನು ಸಾಕಲು ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದೆ. ಆದರೆ ಜಿಲ್ಲಾಡಳಿತದ ಕ್ರಮಕ್ಕೆ ಉಪ್ಪೂರು ಗ್ರಾಮಸ್ಥರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ನಮ್ಮೂರಿಗೆ ಬೀದಿ ನಾಯಿ ಶೆಲ್ಟರ್ ಬೇಡವೇ ಬೇಡ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಹಾನಗರ ಪಾಲಿಕೆಯಾದಾಗ ನಮ್ಮ ಊರು ಅಭಿವೃದ್ಧಿಯಾಗುತ್ತೆ, ಬೀದಿ ನಾಯಿಗಳ ಶೆಲ್ಟರ್ ನಿರ್ಮಾಣ ಮಾಡಿದರೆ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತೆ. ಉಪ್ಪೂರು ನಗರ ಪ್ರಾಧಿಕಾರದಿಂದ ನೋಟಿಫೈಡ್ ಆಗಿದೆ. ಊರಿಗೆ ಬರಬೇಕಾಗಿದ್ದ ವಿಶ್ವವಿದ್ಯಾನಿಲಯ ಉಪವಿಭಾಗ ರದ್ದಾಗಿದೆ. ಪೊಲೀಸ್ ಕ್ವಾರ್ಟರ್ಸ್, ಕಾಲೇಜುಗಳು ಕೂಡ ರದ್ದಾಗಿದೆ. ಆದರೆ ನಮ್ಮೂರಿನಲ್ಲಿ ಬೀದಿ ನಾಯಿ ಶೆಲ್ಟರ್ ಮಾಡ್ತಾರಂತೆ. ಗ್ರಾಮದ ನೆಮ್ಮದಿ ಕೆಡಿಸುವ ಬೀದಿ ನಾಯಿ ಶೆಲ್ಟರ್ ಬೇಡ ಎಂದು ವಿರೋಧಿಸಿದ್ದಾರೆ. Bite on man. ಒಂದು ನಮ್ಮ ಜಿಲ್ಲಾಡಳಿತ ನಗರಸಭೆಯವರು ಒಟ್ಟಾಗಿ ನಮ್ಮ ಈ ಉಪ್ಪೂರು ಗ್ರಾಮದ ಈ ಸರಕಾರಿ ಜಾಗ ಒಂದು 90 ಎಕರೆಯಷ್ಟು ಸರಕಾರಿ ಜಾಗ ಇದೆ. ಜನವಸತಿ ಎಲ್ಲ ಇರುವಂಥ ಒಂದು ಪ್ರದೇಶ. ಇದರಲ್ಲಿ ಒಂದು ಬೀದಿ ನಾಯಿಯ ಶೆಲ್ಟರನ್ನು ನಿರ್ಮಿಸುವಂಥ ಅದು ಗ್ರಾಮಸ್ಥರಿಗೆ ಯಾವುದೇ ಸೂಚನೆ ಕೊಡದೆ ಏಕಾಏಕಿ ಬೀದಿ ನಾಯಿ ಶೆಲ್ಟರ್ ಮಾಡುವುದಂತೇಳಿ ಅವರೇ ನಿರ್ಧಾರ ತಗೊಂಡು ನಮ್ಮಲ್ಲಿ ಒಂದು ಜನರಿಗೆ ಮಾರಕವಾಗಿರುವಂಥ ಯೋಜನೆಯನ್ನು ತರ್ತಾ ಇದ್ದಾರೆ. ನಮ್ಮ ಗ್ರಾಮಸ್ಥರ ಒಂದು ಬೇಡಿಕೆ ಏನಂತ ಹೇಳಿದರೆ, ಇಲ್ಲಿ ಜನರಿಗೆ ಉಪಯೋಗ ಆಗುವಂಥ ಒಂದು ಯೋಜನೆ ತಂದರೆ ನಮ್ಮದು ಯಾರದು ವಿರೋಧ ಇಲ್ಲ. ಈ ಪರಿಸರ ಒಂದು ನೀರಿನ ಒಂದು ಸೆಲೆ ಇರುವಂಥ ಜಾಗ. ಇದರ ಮೂಲಕ ನೀರು ಸೀದಾ ಮಡಿಸಾಲು ಹೊಳೆಗೆ ಹೋಗ್ತದೆ. ಇಲ್ಲಿ ನಾಯಿ ಶೆಲ್ಟರ್ ಬಂದರೆ ಆ ಕಲುಷಿತ ನೀರುಗಳು ನದಿಯನ್ನು ಸೇರ್ತದೆ. ಅದರಿಂದ ಜನಜೀವನಕ್ಕೆ ತೊಂದರೆ ಆಗ್ತದೆ. ಅದೂ ಅಲ್ಲದೆ ಇಲ್ಲಿ ಇವರು ತಂದ ಯೋಜನೆಯನ್ನು ತರುವಂಥ ಜಾಗ ಜನನಿಬಿಡ ಪ್ರದೇಶದಿಂದ ದೂರ ಇದ್ದರೆ ಪರವಾಗಿರಲಿಲ್ಲ. ಇಲ್ಲಿ ಎಲ್ಲ ದೇವಸ್ಥಾನ, ಸಾಕಷ್ಟು ಸಾವಿರಾರು ಮನೆಗಳಿರುವಂಥ ಜಾಗ. ಇಲ್ಲಿ ತಂದು ಜನರ ಆರೋಗ್ಯದ ಬಗ್ಗೆ ಇವರು ಚೆಲ್ಲಾಟ ಆಡಲಿಕ್ಕೆ ಬಯಸಿದಂತಿದೆ. ಇದಕ್ಕೆ ನಮ್ಮ ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲ ಗ್ರಾಮಸ್ಥರು ಈ ಒಂದು ಯೋಜನೆಯನ್ನು ಕಡಾಖಂಡಿತವಾಗಿ ವಿರೋಧಿಸ್ತೇವೆ. ಹಾಗೆ ಜಿಲ್ಲಾಡಳಿತ ಇಲ್ಲಿ ಒಂದು ಬೀದಿ ನಾಯಿಯ ಶೆಲ್ಟರನ್ನು ಮಾಡಬೇಕು ಅಂತ ಎಣಿಸ್ತಾ ಇದೆ. ನಾನು ಹಾಗೂ ನಮ್ಮ ಪಂಚಾಯತ್ ಸದಸ್ಯರು, ಅದೇ ಸ್ಥಳೀಯ ಆಟಗಾರರು ಇಲ್ಲಿ ಆಟದ ಮೈದಾನ ಮಾಡಬೇಕಂತೇಳಿ ಸಾಕಷ್ಟು ಸರಿ ನಾವು ಹೋರಾಟ ಮಾಡಿದ್ದು. ಇಲ್ಲಿ ಉಪ್ಪೂರು ಮತ್ತು ಹಾವಂಜಿ, ಆರೂರು 3 ಪಂಚಾಯತ್ನಲ್ಲಿ ಯಾವುದೇ ಒಂದು ಆಟದ ಮೈದಾನ ಇಲ್ಲ. ಮಕ್ಕಳಿಗೆ ಒಂದು ಪಂಚಾಯತ್ ಕ್ರೀಡಾಂಗಣ ಇಲ್ಲ. ಎಷ್ಟೋ ಸರಿ ನಾವು ಮನವಿ ಕೊಟ್ಟಿದ್ದೇವೆ, ಒಂದು ಕ್ರೀಡಾಂಗಣ ಬೇಕಂತೇಳಿ. ಯಾವತ್ತು ಇದಕ್ಕೆ ಜಾಗ ಇಲ್ಲ, ಇಲ್ಲಿ ಆಗೋದಿಲ್ಲ ಅಂತ ಹೇಳಿದರು. ಅದೇ ರೀತಿ ಮೆಡಿಕಲ್ ಕಾಲೇಜಿಗೆ ಆಲ್ರೆಡಿ ಜಾಗವನ್ನು ಪ್ರಸ್ತಾವನೆ ಇಟ್ಟಿದ್ದಾರೆ, ಅದನ್ನು ಸಮೇತ ಮಾಡಲಿಲ್ಲ. ಪೊಲೀಸ್ ಗ್ರೌಂಡಿಗೆ ಕಾದಿರಿಸಿದ್ರು, ಅದನ್ನು ಮಾಡಲಿಲ್ಲ. ಪಂಚಾಯತ್ ವತಿಯಿಂದ ನಿವೇಶನಕ್ಕೆ ಸಾಧಾರಣ 60 ಮನೆಗೆ ನಿವೇಶನಕ್ಕೆ ಆಲ್ರೆಡಿ ಮಂಜೂರಾದ ನಿವೇಶನವನ್ನು ಕೆಲವು ಕಾರಣವಂತೆ ಆ ನಿವೇಶನ ಇನ್ನೂ ಕೊಡಲಿಲ್ಲ. ಸುತ್ತಮುತ್ತ ಸುಮಾರು 200 ಮನೆಗಳು ಈ ಪಂಚಾಯತಿಗೆ ಸಂಬಂಧಪಟ್ಟ 200 ಪಂಚಾಯತಿಗೆ ಇವತ್ತಿಗೆ 2 ನಿವೇಶನ ಹಕ್ಕುಪತ್ರವನ್ನು ಇನ್ನೂ ಕೊಡಲಿಲ್ಲ. ಇಂಥ ಒಂದು ಸಮಸ್ಯೆಗಳು ಇಲ್ಲಿ ಇರುವಾಗ ಸರ್ಕಾರ ಅದೇ ರೀತಿ ಆ ಆಡಳಿತ ಆಗಲಿ ಯಾವುದೇ ಆಗಲಿ ಈ ಜನರಿಗೆ ಮೊದಲು ಪ್ರಿಫರೆನ್ಸ್ ಕೊಡಲಿ. ನಾಯಿ ಶೆಲ್ಟರ್ಗಳನ್ನು ಬೇಕಾದಷ್ಟು ಜಾಗ ಇದೆ, ಸರ್ಕಾರಿ ಜಾಗ ಬೇರೆ ಕಡೆ ಇದೆ, ಅಲ್ಲಿ ಮಾಡ್ಬೋದು. ಮುನ್ಸಿಪಾಲ್ಟಿ ನಿಯರೆಸ್ಟ್ 2 ಕಿಲೋಮೀಟರ್ ಒಳಗೆ ಮುನ್ಸಿಪಾಲ್ಟಿ ಇದೆ. ಇಲ್ಲಿ NH ಹೈವೇಗೆ ಕೇವಲ 3.5 ಕಿಲೋಮೀಟರ್ ಇದೆ.
ಇದೆ. ಮಣಿಪಾಲಕ್ಕೆ 5 ಕಿಲೋಮೀಟ್ರ್. ಅದೇ ರೀತಿ ನಂದಿನಿ ಡೈರಿ ಹಾಲು, ಇಡೀ ಉಡುಪಿ ಜಿಲ್ಲೆಗೆ ಹಾಲು ಕೊಡುವಂಥ ನಂದಿನಿ ಡೈರಿ ಕೇವಲ ಅರ್ಧ ಕಿಲೋಮೀಟರ್ ಒಳಗಿದೆ. ಸ್ವರ್ಣ ನದಿ 2 ಕಿಲೋಮೀಟರ್ ಒಳಗಿದೆ. ಇಂಥ ಹತ್ತಿರದಲ್ಲಿರೋ ಈ ಜನವಸತಿಯನ್ನು ದಯವಿಟ್ಟು ಜಿಲ್ಲಾಡಳಿತ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ದಯವಿಟ್ಟು ಈ ಒಂದು ಜನರ ಮನವಿಗೆ ದಯವಿಟ್ಟು ಸ್ಪಂದಿಸ್ತೀರಂತ ಭರವಸೆ ನಮ್ಮ ಹತ್ರ ಇದೆ.